ಸಂಘಗಳು ಇರುವುದು ಸಮಾಜ ಸೇವೆ ಮಾಡಲು. ಸಂಘಗಳಲ್ಲಿ ಮನುಷ್ಯನ ವ್ಯಕ್ತಿತ್ವ ಬದಲಾವಣೆ ಅಲ್ಲದೆ ಸಂಘಟನಾತ್ಮಕ ಚತುರನಾಗಿ ಬೆಳೆಯುವುದಲ್ಲದೆ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಸಂಘಟನೆಗಳ ಪಾತ್ರ ದೊಡ್ಡದು ಎಂದು ಮಂಗಳೂರು ಆದಿಚುಂಚನಗಿರಿ ಶಾಖಾ ಮಠದ ಧರ್ಮಪಾಲನಾಥ ಸ್ವಾಮೀಜಿ ಹೇಳಿದರು. ಅವರು ಸುಳ್ಯದ ಕೊಡಿಯಾಲಬೈಲು ಗೌಡ ಸಮುದಾಯ ಭವನದಲ್ಲಿ ನಡೆದ ಗೌಡರ ಯುವ ಸೇವಾ ಸಂಘದ ಬೆಳ್ಳಿ ಹಬ್ಬ ವರ್ಷಾಚರಣೆಯ ಉದ್ಘಾಟನೆ ಮತ್ತು ಸಾಮೂಹಿಕ ಶ್ರೀಲಕ್ಷ್ಮಿ ಸಹಿತ ಸತ್ಯನಾರಾಯಣ ಪೂಜಾ ಸಮಾರಂಭದಲ್ಲಿ ಆಶೀರ್ವಚನವನ್ನು ನೀಡಿ ಮಾತನಾಡಿದರು. ಅಜ್ಞಾನ ರೂಪದಲ್ಲಿರತಕ್ಕಂಥ ಒಬ್ಬ ಮನುಷ್ಯ, ಅಂಧಕಾರದಲ್ಲಿ ಮುಳುಗಿರ್ತಕ್ಕಂಥ ಒಬ್ಬ ಮನುಷ್ಯ ಕೇವಲ ವ್ಯಾವಹಾರಿಕ ಚಿಂತೆಯಲ್ಲಿಯೇ ಬದುಕ್ತಾ ಇದ್ದಾನೆ. ಒಂದು ದಿವಸ ಶಾಂತಿ, ನೆಮ್ಮದಿ, ಸಂತೋಷ, ಸಂತೃಪ್ತಿ ಜೀವನವನ್ನು ಕಳಲಿಕ್ಕೆ ಸಾಧ್ಯವೇ ಇಲ್ಲದ ಸ್ಥಿತಿಯಲ್ಲಿ ಮನುಷ್ಯರು ಬದುಕ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ 3 ದಿನದ ಕತ್ತಲೆ ಹೇಗಿದೆ ಅದನ್ನು ಅರ್ಥ ಮಾಡಿಕೊಡಬೇಕು. ಆ ಕತ್ತಲೆ ಬೆಳಕಾಗಬೇಕು. ಆ ಕತ್ತಲೆ ಇನ್ನೊಬ್ಬರ ಬದುಕಿಗೆ ಹಸನವನ್ನು ಮಾಡಬೇಕು. ಆ ಕತ್ತಲೆ ಬೆಳಕಾಗಬೇಕು, ನೊಂದ ದೀಪವಾಗಬೇಕು. ಆ ರೀತಿ ನಮ್ಮ ಬದುಕಿರಬೇಕು. ನಡುವೆ ಕತ್ತಲೆ ನರಿದು ನಡೆಯದೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಘದ ಅಧ್ಯಕ್ಷ ಮೋಹನ್ ರಾಮ್ ಸುಳ್ಳಿ ವಹಿಸಿದ್ರು. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆವಿ, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ನಿರ್ದೇಶಕ ಅಕ್ಷಯ್ ಕೆಸಿ, ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.